ಪ್ರೀತಿಯ ವಿದ್ಯಾರ್ಥಿಗಳೇ, ಮಧುರ ಕನ್ನಡ ಕಲ್ಯಾಣ ಚಾನೆಲ್ಗೆ ಸ್ವಾಗತ. ಮಕ್ಕಳೇ, ಇವತ್ತು ಕಯ್ಯಾರ ಕಿಞ್ಞಣ್ಣರೈ ಅವರು ಬರೆದಿರ್ತಕ್ಕಂಥ ಹೊಸ ಹಾಡು ಪದ್ಯದ ಪರಿಚಯ ಮಾಡಿಕೊಳ್ಳೋಣ. ಮೊದಲಿಗೆ ಕವಿ ಕಾವ್ಯ ಪರಿಚಯ. ಕವಿ ಕಯ್ಯಾರ ಕಿಞ್ಞಣ್ಣರೈ. ಕಾಲ ಕ್ರಿಸ್ತಶಕ 1915. ಸ್ಥಳ ಕಾಸರಗೋಡು ಜಿಲ್ಲೆ ಕಯ್ಯಾರ ಗ್ರಾಮ. ಇವರು ಬರೆದಿರ್ತಕ್ಕಂತಹ ಕೃತಿಗಳನ್ನ ನೋಡೋದಾದರೆ ಮೊದಲಿಗೆ ಕವನ ಸಂಕಲನಗಳು: ಶ್ರೀಮುಖ, ಐಕ್ಯಗಾನ, ಪುನರ್ನವಚೇತನ ಮತ್ತು ಕೊರಗ, ಗಂಧವತಿ, ನಾಟಕ ವಿರಾಗಿಣಿ, ಸಣ್ಣ ಕತೆ ಸಂಕಲನ ಅನ್ನದೇವರು ಮತ್ತು ಇತರ ಕತೆಗಳು, ಜೀವನ ಚರಿತ್ರೆ, ರತ್ನಾಕರ, ಪರಶುರಾಮ, ಎ.ಬಿ. ಶೆಟ್ಟಿ, ಆತ್ಮಕತೆ ದುಡಿತವೇ ನನ್ನ ದೇವರು, ಸ್ಮೃತಿ ಕೃತಿ ಗೋವಿಂದ ಪೈ, ವಿಮರ್ಶಾಕೃತಿ ಸಾಹಿತ್ಯ ದೃಷ್ಟಿ, ಅನುವಾದ ಕೃತಿ ಪಂಚಮಿ. ಹಾಗೂ ಪ್ರಶಸ್ತಿಗಳನ್ನು ನೋಡೋದಾದರೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ 1969ರಲ್ಲಿ ಗಳಿಸಿದ್ದಾರೆ. ಆಳ್ವಾಸ್ ನುಡಿಸಿರಿ ಪ್ರಶಸ್ತಿ 2005ರಲ್ಲಿ ಗಳಿಸಿದ್ದಾರೆ. ನಾಡೋಜ ಪ್ರಶಸ್ತಿಯನ್ನು 2006ರಲ್ಲಿ ಗಳಿಸಿದ್ದಾರೆ. ಈ ಪ್ರಸ್ತುತ ಪದ್ಯವನ್ನು ಶತಮಾನದ ಗಾನ ಕವನ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ. ಮಕ್ಕಳೇ, ಈಗ ಪದಗಳ ಅರ್ಥವನ್ನು ನೋಡೋಣ. ಮೊದಲಿಗೆ ಕಲಕಂಠ, ಇಂಪಾದ ಧ್ವನಿ, ತೀವ್ರ, ಹರಿತ ರಭಸ, ಪದತಳ, ಕಾಲಿನ ಕೆಳಗೆ, ಮಸಗು, ಹರಡು, ಲೋಕಾಂತ, ಲೋಕಗಳನ್ನು ಮೀರಿದ, ತೆರೆ, ತರಂಗ ಅಥವಾ ಅಲೆ, ನಭ, ಆಕಾಶ, ಬೆನ್ನೆಟ್ಟು, ಓಡಿಸಿಕೊಂಡು ಹೋಗು, ಮಾರ್ದನಿ, ಪ್ರತಿಧ್ವನಿ, ಹಿಮಾದ್ರಿ, ಹಿಮಪರ್ವತ. ಅಭ್ಯಾಸ: ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಮೊದಲನೇ ಪ್ರಶ್ನೆ: ಕವಿ ಎಂತಹ ಹಾಡು ಹಾಡಬೇಕೆಂದು ಬಯಸುವರು? ನವಭಾವ, ನವಜೀವನ, ನವಶಕ್ತಿ ತುಂಬಿಸುವ ಹಾಡನ್ನು ಹಾಡಬೇಕು ಎಂದು ಕವಿ ಬಯಸುವರು. ಎರಡನೇ ಪ್ರಶ್ನೆ: ವೀರಧ್ವನಿ ಹೇಗೆ ಏರಬೇಕು? ತೀವ್ರತರೆ ಗಂಭೀರ ಭಾವನೆಗಳ ಅಲೆ ಹರಡುವಂತೆ ವೀರಧ್ವನಿ ಏರಬೇಕು. ಮೂರನೇ ಪ್ರಶ್ನೆ: ಕಡಿದೊಗೆಯಬೇಕಾದ ಪಾಶಗಳು ಯಾವುವು? ಉತ್ತರ: ಜಾತಿ, ಕುಲ, ಮತ, ಧರ್ಮಗಳೆಂಬ ಪಾಶಗಳನ್ನು ಕಡಿದೊಗೆಯಬೇಕು. ಈಗ ನಾಲ್ಕನೇ ಪ್ರಶ್ನೆ ನೋಡೋಣ. ಹಾಡು ನುಡಿಗುಂಡುಗಳು ಯಾವುದರ ಬೆನ್ನಟ್ಟಬೇಕು? ಉತ್ತರ: ಹಾಡು ನುಡಿಗುಂಡುಗಳು ಭಯದ ಬೆನ್ನಟ್ಟಬೇಕು. ಐದನೇ ಪ್ರಶ್ನೆ: ಬಾನು ಭುವಿ ಯಾವುದರಿಂದ ಬೆಳಗಬೇಕು? ಉತ್ತರ: ಜಡನಿದ್ದೆಯಿಂದ ಸಿಡಿದೆದ್ದ ವೀರನ ಅಟ್ಟಹಾಸದಲ್ಲಿ ಬಾನು ಭುವಿ ಬೆಳಗಬೇಕು. ಸೊ ಮಕ್ಕಳೇ, ಈಗ ನಾವು ಮುಂದಿನ ಕೊಟ್ಟಿರುವ ಪ್ರಶ್ನೆಗಳಿಗೆ 2 ಅಥವಾ 3 ವಾಕ್ಯಗಳಲ್ಲಿ ಉತ್ತರಿಸಿ ನೋಡೋಣ. ಮೊದಲನೇ ಪ್ರಶ್ನೆ: ಕವಿ ಎಂತಹ ಹಾಡನ್ನು ಹಾಡಿದಾಗ ವೀರಧ್ವನಿ ಏರಬೇಕು ಎಂದು ಬಯಸುತ್ತಾರೆ? ಉತ್ತರ: ನವಭಾವ, ನವಜೀವನ, ನವಶಕ್ತಿಯನ್ನು ತುಂಬಿಸುವ ಹಾಡನ್ನು ಹಾಡಬೇಕು. ಅದರಿಂದ ತೀವ್ರ ರೀತಿಯ ಗಂಭೀರ ಭಾವನೆಗಳ ಅಲೆಯು ಹರಡುವಂತೆ ವೀರಧ್ವನಿ ಏರಬೇಕೆಂದು ಕವಿ ಬಯಸುತ್ತಾರೆ. ಮಕ್ಕಳೇ, ಈಗ ಎರಡನೇ ಪ್ರಶ್ನೆ: ಕವಿ ಎಂತಹ ಹಾಡು ಗುಡುಗಬೇಕು ಎಂದು ಆಶಿಸುತ್ತಾರೆ? ಕವಿ ಜಾತಿ, ಕುಲ, ಮತ, ಧರ್ಮ ಪಾಶಗಳನ್ನು ಕತ್ತರಿಸಿ ಎಸೆದು ಎದೆ ಹಿಗ್ಗಿ ಹಾಡುವ ಹಾಡು ಯುಗ ಯುಗಗಳ ಆಚೆಯಲ್ಲಿ ಹಾಗೂ ಲೋಕಾಂತರದಲ್ಲಿ ಗುಡುಗಬೇಕು ಎಂದು ಆಶಿಸುತ್ತಾರೆ. ಮೂರನೇ ಪ್ರಶ್ನೆ: ಈ ಹಾಡು ಹೊಸತು ಎಂದು ಕವಿ ಹೇಳಲು ಕಾರಣವೇನು? ಉತ್ತರ: ಹಾಡು ನುಡಿಗುಂಡುಗಳು ದಶದಿಕ್ಕುಗಳಲ್ಲಿ ಹಾರಿ ಭೂಮಿಯ ಅಂತರಾಳದಲ್ಲಿ ಹಾಗೂ ನಭಚಕ್ರಗೋಳದಲ್ಲಿ ಮಾರ್ದನಿಸಿ ಏಳಬೇಕು. ಬದುಕಿನಲ್ಲಿ ನವಚಿಂತನೆ ಹಾಗೂ ದೇಶಭಕ್ತಿಯನ್ನು ಮೂಡಿಸುವ ಹಾಡು ಆಗಿದೆ. ಆದ್ದರಿಂದ ಈ ಹಾಡು ಹೊಸತು ಎಂದು ಕವಿ ಹೇಳಿದ್ದಾರೆ.
ನೆಕ್ಸ್ಟ್ ಮೇನ್, ಕೊಟ್ಟಿರುವ ಪ್ರಶ್ನೆಗೆ 8ರಿಂದ 10 ವಾಕ್ಯಗಳಲ್ಲಿ ಉತ್ತರಿಸಿ. ಮೊದಲನೇ ಪ್ರಶ್ನೆ, ಹೊಸ ಹಾಡು ಪದ್ಯದ ಸಾರಾಂಶವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ. ಸೊ ಏನು ಹೇಳ್ತಾ ಇದ್ದಾರೆ ಅಂದರೆ, ನಿಮ್ಮ ಮಾತುಗಳಲ್ಲಿ ಈ ಪದ್ಯದ ಸಾರಾಂಶವನ್ನು ಏನು ಅರ್ಥ ಆಗಿದೆ ಅಂತ ಬರಿಬೇಕು. ಉತ್ತರ, ಈ ಪದ್ಯದಲ್ಲಿ ಕವಿಯು ಸಮಾಜದಲ್ಲಿ ದೇಶಭಕ್ತಿ, ನವಭಾವನೆಗಳಾದ ಐಕ್ಯತೆ, ಸಮಾನತೆ ಹಾಗೂ ನವಚೈತನ್ಯವನ್ನು ಜನರ ತನು ಮನದಲ್ಲಿ ತುಂಬಿ ತುಳುಕಿ ವೀರಧ್ವನಿಯನ್ನು ಮೂಡಿಸುವಂತಹ ಹಾಡನ್ನು ಹಾಡಬೇಕೆಂದು ಆಶಿಸುತ್ತಾರೆ. ಜಾತಿ, ಕುಲ, ಮತ, ಧರ್ಮಗಳೆಂಬ ಪಾಶವನ್ನು ಕತ್ತರಿಸಿ ಎಸೆದು ಯುಗ ಯುಗಗಳಲ್ಲಿ ಲೋಕಾಂತರದಲ್ಲಿ ಆ ಹಾಡು ಗುಡುಗಬೇಕು. ತೀವ್ರತರ ಗಂಭೀರ ಭಾವನೆಗಳನ್ನು ಹೊಂದಿರುವ ಅಲೆ ಹರಡಬೇಕು. ಉನ್ನತೋನ್ನತವಾದ ಘನ ಹಿಮಾದ್ರಿ ಶಿಖರವನ್ನು ಏರಿ ಹಾಡುವ ನುಡಿಗುಂಡುಗಳು ದಶ ದಿಕ್ಕಿನಲ್ಲಿ ಹಾರಿ ಭಯದ ಬೆನ್ನಟ್ಟಬೇಕು. ಹಳೆಯ ಕಾಲವು ಕಳೆದು ಹೋಗಿದೆ. ಗಂಡೆದೆಯ ಗರ್ಜನೆಗೆ 30 ಮುಕ್ಕೋಟಿ ಪ್ರಜೆಗಳ ಕಲಕಂಠವು ಭೂಮಿ ಹಾಗೂ ಆಕಾಶದಲ್ಲಿ ಪ್ರತಿಧ್ವನಿಸಬೇಕು. ಜಡನಿದ್ದೆಯಿಂದ ಸಿಡಿದೆದ್ದ ವೀರನ ಅಟ್ಟಹಾಸದಲ್ಲಿ ಬಾನು ಭುವಿ ಬೆಳಗಬೇಕು. ನಡೆನುಡಿಗಳ ಎಡೆಯಲ್ಲಿ ಪದಗಳ ಗತಿಯಲ್ಲಿ ಕ್ರಾಂತಿಯ ಕಿಡಿಯು ಕೆರಳಬೇಕು. ಜಯ ಜನನಿಯು ಶಿರವೆತ್ತಿ ವೀರ ಭರವಸೆಯಿಂದ ಹೊಸದೊಂದು ಹಾಡನ್ನು ಒಮ್ಮೆ ಹೇಳಿ ನೋಡು. ಇದೇ ಮೊದಲು ಮುಂದಿಲ್ಲ, ಅಂದಂದಿನ ಪಾಡು ಮುಗಿದು ಹೋಗಿದೆ. ಇಂದಿನ ಈ ಶುಭ ದಿನದಂದು ಹೊಸ ಹಾಡು ಮೊಳಗಿ ವೀರ ಮಾತೆಯು ನಾಡಿನಲ್ಲಿ ಜನ ಮನಗಳ ನಡೆ ನುಡಿಯಲ್ಲಿ ನಿಂತು ನೆಲೆಸಲೆಂದು ಕವಿಯು ಆಶಿಸುತ್ತಾರೆ. ಸೊ ಮಕ್ಕಳೇ, ಈಗ ನಾವು ಸಂದರ್ಭ ಸ್ವಾರಸ್ಯವನ್ನು ನೋಡೋಣ. ಮೊದಲನೇ ಪ್ರಶ್ನೆ, ತೀವ್ರತರ ಗಂಭೀರ ಭಾವನೆಯ ತೆರೆ ಮಸಗಿ ವೀರಧ್ವನಿ ಏರಬೇಕು. ಉತ್ತರ, ಈ ಮೇಲಿನ ವಾಕ್ಯವನ್ನು ಕಯ್ಯಾರ ಕಿಯಣ್ಣಾರೈ ರವರ ಹೊಸ ಹಾಡು ಕವನದಿಂದ ಆರಿಸಿಕೊಳ್ಳಲಾಗಿದೆ. ಆಕರ ಶತಮಾನದ ಗಾನ ಕವನ ಸಂಗ್ರಹ. ಸಂದರ್ಭ ಸ್ವಾರಸ್ಯ, ನವಯುಗದ ಧ್ವನಿಯಾಗಿ ಹೊಸದೊಂದು ಹಾಡು ಇಂದಿನ ಕಾಲದಲ್ಲಿ ನವಭಾವನೆ, ನವಜೀವನ ಹಾಗೂ ನವಶಕ್ತಿಯನ್ನು ತುಂಬಿಸುವ ಹಾಡು ಮೂಡಿ ಸಮಕಾಲೀನ ಮೌಢ್ಯಗಳ ಜಾಲವನ್ನು ಕಡಿದೊಗೆದು ತೀವ್ರತರ ಭಾವನೆಯ ತೆರೆಯನ್ನು ಸರಿಸಿ ಹಾಕಬೇಕು ಎಂದು ಕವಿ ಆಶಿಸುತ್ತಾರೆ. ಎರಡನೇ ಪ್ರಶ್ನೆ, ಯುಗ ಯುಗಗಳಾಚೆಯಲ್ಲಿ ಲೋಕಾಂತರದಲ್ಲಿ ಆ ಹಾಡು ಗುಡುಗಬೇಕು. ಉತ್ತರ, ಈ ಮೇಲಿನ ವಾಕ್ಯವನ್ನು ಕಯ್ಯಾರ ಕಿಯಣ್ಣಾರೈ ರವರ ಹೊಸ ಹಾಡು ಕವನದಿಂದ ಆರಿಸಿಕೊಳ್ಳಲಾಗಿದೆ. ಆಕರ ಶತಮಾನದ ಗಾನ ಕವನ ಸಂಗ್ರಹ. ಸಂದರ್ಭ ಸ್ವಾರಸ್ಯ, ಜಾತಿ, ಮತ, ಕುಲ, ಧರ್ಮಗಳೆಂಬ ಪಾಶಗಳನ್ನು ಕಡೆದೆಸೆದು ತುಂಬು ಮನಸ್ಸಿನಿಂದ ಹಾಡಿದ ಹಾಡು ವಿಶ್ವವ್ಯಾಪಿಸಬೇಕೆಂದು ಕವಿ ಬಯಸಿದ್ದಾರೆ. ಅಂತಹ ಹಾಡು ಯುಗ ಯುಗಗಳ ಆಚೆಯಲ್ಲಿ ಲೋಕಾಂತರದಲ್ಲಿ ಮೊಳಗಿ ನಾಡಿನಲ್ಲಿ ಶಾಂತಿ ಹಾಗೂ ನೆಮ್ಮದಿಯ ಸ್ವಾರಸ್ಯವನ್ನು ಕವಿ ವ್ಯಕ್ತಪಡಿಸಿದ್ದಾರೆ. ಈಗ ಮೂರನೇ ಪ್ರಶ್ನೆ, ಜಡನಿದ್ರೆ ಸಿಡಿದೆದ್ದ ವೀರ ಅಟ್ಟಹಾಸದಲ್ಲಿ ಭಾನುಭುವಿ ಬೆಳಗಬೇಕು. ಉತ್ತರ, ಈ ಮೇಲಿನ ವಾಕ್ಯವನ್ನು ಕಯ್ಯಾರ ಕಿಯಣ್ಣಾರೈ ರವರ ಹೊಸ ಹಾಡು ಕವನದಿಂದ ಆರಿಸಿಕೊಳ್ಳಲಾಗಿದೆ. ಆಕರ ಶತಮಾನದ ಗಾನ ಕವನ ಸಂಗ್ರಹ. ಸಂದರ್ಭ ಸ್ವಾರಸ್ಯ, ಜಡನಿದ್ದೆಯು ವೀರ ಅಟ್ಟಹಾಸದಲ್ಲಿ ಭಾನುಭುವಿಗಳು ಬೆಳಗಬೇಕು. ಆ ನಡೆನುಡಿಗಳ ಎಡೆಯಲ್ಲಿ ಪದಗಳ ಗತಿಯಲ್ಲಿ ಕ್ರಾಂತಿಯ ಕಿಡಿಯು ಕೆರಳಬೇಕೆಂದು ಕವಿ ಆಶಿಸುತ್ತಾರೆ. ಹೊಸ ಚೈತನ್ಯ ಹಾಗೂ ಹೊಸ ಭಾವನೆಗಳೊಂದಿಗೆ ಹೊಸ ಶಕ್ತಿಯು ತುಂಬಿ ಹೊಸದಾದ ಆರೋಗ್ಯವಂತ ಸಮಾಜವನ್ನು ಕಟ್ಟುವ ಸ್ವಾರಸ್ಯವನ್ನು ಕವಿ ವ್ಯಕ್ತಪಡಿಸಿದ್ದಾರೆ. ಮಕ್ಕಳೇ, ಈಗ ನಾಲ್ಕನೇ ಪ್ರಶ್ನೆ, ನಡೆನುಡಿಗಳೆಡೆಯಲ್ಲಿ ಪದತಾಳ ಗತಿಯಲ್ಲಿ ಕ್ರಾಂತಿ ಕಿಡಿ ಕೆರಳಬೇಕು. ಉತ್ತರ, ಈ ಮೇಲಿನ ವಾಕ್ಯವನ್ನು ಕಯ್ಯಾರ ಕಿಯಣ್ಣಾರೈ ರವರ ಹೊಸ ಹಾಡು ಕವನದಿಂದ ಆರಿಸಿಕೊಳ್ಳಲಾಗಿದೆ. ಆಕರ ಶತಮಾನದ ಗಾನ ಕವನ ಸಂಗ್ರಹ.
ಸಂದರ್ಭ ಸ್ವಾರಸ್ಯ. ಕವಿಯು ಸಮಾಜದ ಪರಿವರ್ತನೆಯನ್ನು ಅವರ ನಡೆನುಡಿಗಳಲ್ಲಿ ಹೊಸ ಕ್ರಾಂತಿಕರ ಚಿಂತನೆಯಲ್ಲಿ ಕೆರಳಬೇಕಾಗಿದೆ ಎಂದು ಆಶಿಸುತ್ತಾರೆ. ಜಡನಿದ್ರೆಯು ಸಿಡಿದೆದ್ದು ಕ್ರಾಂತಿಯ ಕಿಡಿ ಭಾನುಭುವಿಯನ್ನು ಬೆಳಗಿಸುವುದು ಸ್ವಾರಸ್ಯಕರವಾಗಿದೆ. ಈಗ 5ನೇ ಸಂದರ್ಭ. ಇದೋ ಮೊದಲು ಮುನ್ನಿಲ್ಲ, ಮುಗಿದುದೊಂದಿನ ಪಾಡು, ಹೊಸತೆಂದು ಹೊಸತು ಹಾಡು. ಉತ್ತರ. ಈ ಮೇಲಿನ ವಾಕ್ಯವನ್ನು ಕಯ್ಯಾರ ಕಿಞ್ಞಣ್ಣರವರ ಹೊಸ ಹಾಡು ಕವನದಿಂದ ಆರಿಸಿಕೊಳ್ಳಲಾಗಿದೆ. ಆಕರ ಶತಮಾನದ ಗಾನ ಕವನ ಸಂಗ್ರಹ. ಸಂದರ್ಭ ಸ್ವಾರಸ್ಯ. ಇದೇ ಮೊದಲು, ಈ ಮೊದಲಿಲ್ಲ, ಅಂದಿನ ಹಾಡು ಮುಗಿದು ಹೋಗಿದೆ, ಇಂದಿನ ಹೊಸದಾದ ನವಶಕ್ತಿಯ ಕ್ರಾಂತಿಯ ಹಾಡನ್ನು ನಾವು ಮೊಳಗಿಸಬೇಕು ಎಂದು ಕವಿಯು ಭರವಸೆಯನ್ನು ವ್ಯಕ್ತಪಡಿಸಿದ್ದಾರೆ. ಈ ಹಾಡು ಜನನಿಗೆ ಜಯ, ಶುಭ ಹಾಗೂ ವೀರ ಭರವಸೆಯನ್ನು ಹೊಂದಿರುವ ಹಾಡನ್ನು ಕೇಳಿ ನೋಡು ಎನ್ನುವುದು ಸ್ವಾರಸ್ಯಕರವಾಗಿದೆ. ಈಗ ಮಕ್ಕಳೇ, ನಾವು ಮೊದಲೆರಡು ಪದಗಳಿರುವ ಸಂಬಂಧದಂತೆ 3ನೆಯ ಪದಕ್ಕೆ ಸಂಬಂಧಿಸಿದ 4ನೆಯ ಪದವನ್ನು ಬರೆಯಿರಿ ಅಂತ ಹೇಳಿದ್ದಾರೆ. ಮೊದಲನೇದು ನೋಡೋಣ. ಧ್ವನಿ, ದನಿ. ಯುಗ, ಅದಕ್ಕೆ ಉತ್ತರ ಜುಗ. ಇಲ್ಲಿ ನಾವು ತತ್ಸಮ ತದ್ಭವ ರೂಪವನ್ನು ನೋಡ್ಬೋದು. ಧ್ವನಿ ತತ್ಸಮ ಪದಕ್ಕೆ ದನಿ ತದ್ಭವ ರೂಪ ಆದರೆ, ಯುಗ ತತ್ಸಮ ಪದಕ್ಕೆ ಜುಗ ತದ್ಭವ ರೂಪ ಆಗುತ್ತೆ. ಎರಡನೇದು ಲೋಕಾಂತರ ಸವರ್ಣ ದೀರ್ಘ ಸಂಧಿ ಆದರೆ, ಉನ್ನತೋನ್ನತ ಯಾವ ಸಂಧಿ? ಉನ್ನತ ಪ್ಲಸ್ ಉನ್ನತ. ಉನ್ನತ ಪ್ಲಸ್ ಉನ್ನತ ಕೂಡಿದಾಗ ಅದು ಗುಣ ಸಂಧಿ ಆಗುತ್ತೆ. ಏಕೆಂದರೆ ಇಲ್ಲಿ ಉನ್ನತ ಆಕಾರ ಮತ್ತು ಉನ್ನತ ಅಲ್ಲಿ ಆಕಾರ ಪ್ಲಸ್ ಉನ್ನತ ಊಕಾರ ಆ ಪ್ಲಸ್ ಉ ಸೇರಿದಾಗ ಓ ಆಗುತ್ತೆ, ಅದು ಗುಣಸಂಧಿ ಆಗುತ್ತೆ. ಭಾನು ಆಕಾಶ, ಭಾನು ಸೂರ್ಯ. ಅಲ್ಪಪ್ರಾಣ ಮತ್ತು ಮಹಾಪ್ರಾಣ ಬಾನ ನೋಡ್ಬೋದು. ಈಗ ಮೇನ್ ಕೊಟ್ಟಿರುವ 4 ಆಯ್ಕೆಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಅಂತ ಹೇಳಿದ್ದಾರೆ. ಮೊದಲನೇದು ಹೊಸ ಹಾಡು ಪದ್ಯದ ಆಕಾರ ಗ್ರಂಥ ಡ್ಯಾಶ್ ಶತಮಾನದ ಗಾನ. ಹೊಸ ಹಾಡು ಪದ್ಯದ ಕವಿ ಡ್ಯಾಶ್ ಯಾರು ಬರೆದಿದ್ದು? ಕಯ್ಯಾರ ಕಿಞ್ಞಣ್ಣರೈ. ಮೂರನೇದು ಉನ್ನತೋನ್ನತ ಡ್ಯಾಶ್ ಶಿಖರವನ್ನೇರಿ ಹಾಡಲ್ಲಿ ಹಾಡಬೇಕು. ಉತ್ತರ ಘನಹಿಮಾದ್ರಿ. ಘನಹಿಮಾದ್ರಿ ಶಿಖರವನ್ನೇರಿ ಹಾಡಲ್ಲಿ ಹಾಡಬೇಕು. ನಾಲ್ಕನೇದು ಡ್ಯಾಶ್ ಧರ್ಮ ಪಾಶಗಳ ಕಡೆದೊಗೆದು ಎದೆ ಹಿಗ್ಗಿ ಹಾಡಬೇಕು. ಯಾವುದು? ಜಾತಿ, ಕುಲ, ಮತ. ಜಾತಿ, ಕುಲ, ಮತ, ಧರ್ಮ ಪಾಶಗಳ ಕಡಿದೊಗೆದು ಎದೆ ಹಿಗ್ಗಿ ಹಾಡಬೇಕು. ಸೊ ಮಕ್ಕಳೇ, ಇಲ್ಲಿಗೆ ಈ ಪ್ರಶ್ನೋತ್ತರಗಳು ಮುಕ್ತಾಯವಾಯಿತು. ಸೊ ಮಕ್ಕಳೇ, ಈ ಪದ್ಯವನ್ನು ಚೆನ್ನಾಗಿ ಕಂಠಪಾಠ ಮಾಡಿ ಅಭ್ಯಾಸ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮುಂದಿನ ಪದ್ಯಪಾಠಗಳೊಂದಿಗೆ ಸಿಗೋಣ. ಅಲ್ಲಿ ತನಕ ನಮಸ್ಕಾರ.